ನಮಸ್ಕಾರ, ನಾನು ನಿಮ್ಮ ಸೋನಾ ಗಣೇಶ್ ನಾಯಕ್. ಇವತ್ತು ನಾವು ಮೋದಿ ಹಾಸ್ಪಿಟ್ಲ್ ರೋಡು ಇಲ್ಲಿ ಕದಂಬ ಹೋಟ್ಲಲ್ಲಿದ್ದೀವಿ. ಇಲ್ಲಿ ದೀಪಾವಳಿ ಸಡಗರ ಇದೆ, ಸ್ವೀಟ್ಗಳು ಆದಮೇಲೆ ಸ್ಪೆಷಲ್ ಊಟಗಳು ಇದೆ. ಹಾಗೆ ಕದಂಬ ರಾಘವೇಂದ್ರ ಅವರನ್ನು ಮಾತಾಡಿಸಿ ಹೋಗೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ರಾಘವೇಂದ್ರ ಅವರಿಗೆ. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ಎಲ್ರಿಗೂ ಒಳ್ಳೆಯದಾಗಲಿ. ನೀವು ಒಂದು ಸ್ವಲ್ಪ ನಮ್ಮ ಎಲ್ಲ ವೀಕ್ಷಕರಿಗೆ ಶುಭಾಶಯ ಹೇಳಿ. ನಮಸ್ಕಾರ. ನಮಸ್ಕಾರ. ಈ ವರ್ಷದ 2022 ದೀಪಾವಳಿ ಹಬ್ಬದ ಪ್ರಯುಕ್ತ ಸಮಸ್ತ ವೃತ್ತಿ ಬಾಂಧವರಿಗೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇವೆ.